ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ತಾಲೂಕು ಆಡಳಿತ, ಕಾರ್ಮಿಕ ಇಲಾಖೆ, ನಗರಸಭೆ, ಶಿಕ್ಷಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಹಿರಿಯೂರು ಇವರುಗಳ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಬಾಲ ಕಾರ್ಮಿಕರ ಪದ್ಧತಿ ವಿರೋಧಿ ದಿನಾಚರಣೆ ಅಂಗವಾಗಿ ಜಾಥಾ ಮತ್ತು ಮಕ್ಕಳು ಮತ್ತು ಪೋಷಕರಿಗೆ ಶಿಕ್ಷಣದ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಹಿರಿಯೂರು ನಗರದ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ಹಾಗೂ ಅಧ್ಯಕ್ಷರು, ತಾಲೂಕು ಕಾನೂನು ಸೇವಾ ಸಮಿತಿ ಹಿರಿಯೂರು ಮೊಹಮ್ಮದ್ ಮೊಯಿನುದ್ದೀನ್ ರವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು. ನಮ್ಮ ಆತ್ಮಸಾಕ್ಷಿಯಾಗಿ ಪ್ರಮಾಣ ಮಾಡುವುದೇನೆಂದರೆ ಬಾಲ ಕಾರ್ಮಿಕ ಪದ್ಧತಿಯನ್ನು ತಡೆಗಟ್ಟಲು ಹಾಗೂ ನಿರ್ಮೂಲನೆಗಾಗಿ ಶಕ್ತಿ ಮೀರಿ ಪ್ರಯತ್ನಿಸುತ್ತೇವೆ. 14 ವರ್ಷದೊಳಗಿನ ಶಾಲೆಯಿಂದ ಹೊರಗೆ ಇರುವ ಯಾವುದೇ ಮಗು ಕಂಡುಬಂದರೆ ಅವರ ಪೋಷಕರಿಗೆ ತಿಳುವಳಿಕೆ ಹೇಳಿ ಆ ಮಗುವನ್ನು ಶಾಲೆಗೆ ಸೇರಿಸಲು ಹಾಗೂ ಕರ್ನಾಟಕವನ್ನು ಬಾಲ ಕಾರ್ಮಿಕ ಮುಕ್ತ ರಾಜ್ಯವನ್ನಾಗಿಸಲು ಪ್ರಯತ್ನಿಸುತ್ತೇವೆಂದು ಪ್ರಮಾಣ ಮಾಡುತ್ತೇವೆ ಎಂದು ಪ್ರತಿಜ್ಞಾ ವಿಧಿಯನ್ನು ಬೋಧನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಪ್ರಮಾಣ ಮಾಡುವುದೇನೆಂದರೆ ಬಾಲ ಕಾರ್ಮಿಕ ಪದ್ಧತಿಯನ್ನು ತಡೆಗಟ್ಟಲು ಹಾಗೂ ನಿರ್ಮೂಲನೆಗೊಳಿಸಲು ಶಕ್ತಿ ಮೀರಿ ಪ್ರಯತ್ನಿಸುತ್ತೇನೆ. 14 ವರ್ಷದ ಒಳಗಿನ ಶಾಲೆಯಿಂದ ಹೊರಗಡೆ ಇರುವ ಮತ್ತು 18 ವರ್ಷದೊಳಗಿನ ಮಗು ಯಾವುದೇ ಉದ್ದಿಮೆಯಲ್ಲಿ ಕೆಲಸ ಮಾಡುತ್ತಿರುವ ಮಗು ಕಂಡು ಬಂದರೆ ಅವರ ಪೋಷಕರಿಗೆ ತಿಳುವಳಿಕೆ ಹೇಳಿ ಆ ಮಗುವನ್ನು ಶಾಲೆಗೆ ಸೇರಿಸಲು ಹಾಗೂ ಕರ್ನಾಟಕವನ್ನು ಬಾಲ ಕಾರ್ಮಿಕ ಮುಕ್ತ ರಾಜ್ಯವನ್ನಾಗಿಸಲು ಪ್ರಯತ್ನಿಸುತ್ತೇನೆ ಎಂದು ಪ್ರಮಾಣ ಮಾಡುತ್ತೇನೆ. ಹಿರಿಯೂರು ತಾಲೂಕಿನ ತಾಲೂಕು ಕಚೇರಿಯಿಂದ ಹಿರಿಯೂರು ನಗರದ ಪ್ರಧಾನ ರಸ್ತೆಯಾದ ರಂಜಿತ್ ಲಾಡ್ಜ್ನವರೆಗೂ ಬೃಹತ್ ಮೆರವಣಿಗೆ ನಡೆಸಲಾಯಿತು. ನಂತರ ಹಿರಿಯೂರು ನಗರದ ಗಾಂಧಿ ಸರ್ಕಲ್ ಬಳಿ ಬಾಲ ಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ಪದ್ಧತಿ ವಿರೋಧಿ ಘೋಷಣೆಗಳನ್ನು ಕೂಗಲಾಯಿತು. ಇದೇ ವೇಳೆ ನಮ್ಮ ತುಮಕೂರು ಮಾಧ್ಯಮದ ಜೊತೆಗೆ ಮಾತನಾಡಿದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ FDA ಅಧಿಕಾರಿಯಾದ GD ಶ್ರೀದೇವಿ, ಇಂದಿನ ಮಕ್ಕಳಿಗೆ ಶಿಕ್ಷಣವು ಅತಿ ಮುಖ್ಯವಾದದ್ದು. ಆದ್ದರಿಂದ ಈ ಬಾಲ ಕಾರ್ಮಿಕರನ್ನು ಕೆಲಸಕ್ಕೆ ತೆಗೆದುಕೊಳ್ಳುವವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಾಗಿದೆ. ಬಾಲ ಕಾರ್ಮಿಕ ಪದ್ಧತಿಯನ್ನು ಕೊನೆಗೊಳಿಸಲು ಎಲ್ಲರೂ ಸಹ ಕೈಜೋಡಿಸಬೇಕಾಗಿದೆ. ಇಂದಿನ ದಿನಗಳಲ್ಲಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಬಾಲ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಅಲ್ಲದೆ ಕೈಗಾರಿಕಾ ಪ್ರದೇಶಗಳಲ್ಲಿ ಬಾಲಕರನ್ನು ಒತ್ತಾಯಪೂರ್ವಕವಾಗಿ ದುಡಿಮೆ ಮಾಡಿಸಲಾಗುತ್ತಿದೆ. ಅದರಲ್ಲೂ ಸಹ ಬಾಲ ಕಾರ್ಮಿಕ ಪದ್ಧತಿಯು ಮಕ್ಕಳ ಮುಂದಿನ ಉತ್ತಮ ಭವಿಷ್ಯಕ್ಕಾಗಿ ಬೇಕಾಗಿರುವ ಕೌಶಲ್ಯ ಮತ್ತು ವಿದ್ಯಾಭ್ಯಾಸಕ್ಕೆ ಅಡ್ಡಿಯನ್ನುಂಟು ಮಾಡುವುದರ ಜೊತೆಗೆ ನಿರಂತರ ದಾರಿದ್ರ್ಯ ಹಾಗೂ ಸ್ಪರ್ಧಾತ್ಮಕತೆಯ ಉತ್ಪಾದಕತೆ ಮತ್ತು ಆದಾಯದ ಸಂಭವನೀಯ ನಷ್ಟವು ರಾಷ್ಟ್ರದ ಆರ್ಥಿಕ ಪ್ರಗತಿಗೆ ಅಡ್ಡಿಯುಂಟು ಮಾಡುತ್ತದೆ ಎಂದರು. ಬಾಲ ಕಾರ್ಮಿಕ ಪದ್ಧತಿಯಿಂದ ಮಕ್ಕಳನ್ನು ತೆಗೆದುಹಾಕುವುದು, ಅವರಿಗೆ ವಿದ್ಯಾಭ್ಯಾಸ ಒದಗಿಸುವುದು ಮತ್ತು ಅವರ ಕುಟುಂಬಗಳಿಗೆ ನೆರವಾಗುತ್ತಾ ತರಬೇತಿ ಮತ್ತು ಉದ್ಯೋಗದ ಅವಕಾಶಗಳನ್ನು ನೇರವಾಗಿ ಕೊಡುವುದರಿಂದ ವಯಸ್ಕರಿಗೆ ಯೋಗ್ಯವಾದ ಕೆಲಸ ಕೊಡುವುದನ್ನು ರಚಿಸಿದಂತಾಗುತ್ತದೆ ಎಂದು ಇದೇ ವೇಳೆ ಅವರು ಹೇಳಿದರು. ಹಿಂದುಳಿದ ವರ್ಗಗಳ ಇಲಾಖೆ ಅಧಿಕಾರಿಯಾದ ಚಿತ್ರದೇವ ಹಾಗೂ ವಿದ್ಯಾರ್ಥಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ನ್ಯಾಯಾಧೀಶರಾದ ಮೊಹಮ್ಮದ್ ಮೊಯಿನುದ್ದೀನ್, ಗಂಗಾಧರ ಬಡಿಗೇರ, ಶ್ರೀಮತಿ ಶಿಲ್ಪಾ ತಿಮ್ಮಾಪುರ, ತಾಲೂಕು ತಹಶೀಲ್ದಾರರಾದ ಎನ್ ಶಿವಕುಮಾರ್, ವಕೀಲರ ಸಂಘದ ಅಧ್ಯಕ್ಷರಾದ NV ಅನಿಲ್ ಕುಮಾರ್, MR ರಂಗಸ್ವಾಮಿ, ಕಾರ್ಮಿಕ ಇಲಾಖೆಯ ನಿರೀಕ್ಷಕರಾದ ಅಲ್ಲಾ ಬಷ್ಕ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ FDA ಅಧಿಕಾರಿಯಾದ GD ಶ್ರೀದೇವಿ ಸೇರಿದಂತೆ ಎಲ್ಲಾ ಇಲಾಖೆಯ ಅಧಿಕಾರಿಗಳು, ಅಂಗನವಾಡಿ ಶಿಕ್ಷಕರು, ಮಾಧ್ಯಮದವರು ಇತರರು ಉಪಸ್ಥಿತರಿದ್ದರು. ವರದಿ ಮುರಳೀಧರನ್ R, ಹಿರಿಯೂರು. ಬಾಲ ಕಾರ್ಮಿಕತೆ ಎನ್ನುವಂಥದ್ದು ನಮ್ಮದು ಒಂದು ಪಿಡುಗು ಸರ್, ಒಂದು ಸಾಮಾಜಿಕ ಪಿಡುಗು. ಏನಾಗಿತ್ತು ಸರ್ ಅಂತಂದರೆ, ಈಗ ಬಂಡವಾಳಶಾಹಿಗಳು ಮೂಲತಃವಾಗಿ ಕಡಿಮೆ ವೇತನ ಅಥವಾ ಕಡಿಮೆ ವೆಚ್ಚಕ್ಕೆ ಆ ಮಕ್ಕಳನ್ನ ಏನು ಸಂಬಳಕ್ಕೆ ಇಟ್ಕೊಳ್ಳುವಂಥದ್ದು ಅಥವಾ ಗುಲಾಮಗಿರಿಗೆ ತಳ್ಳುವಂಥದ್ದು, ಆ ಸ್ಥಿತಿಯಿಂದ ಅವ್ರು ಶ್ರೀಮಂತ ಆಗ್ತಾರೆ, ಕಡಿಮೆ ಸಿಗ್ತದೆ ಅಂತ. ಇದಕ್ಕೊಂದು ಕಾರಣ ಬಡತನವೂ ಇತ್ತು ಸರ್ ಒಂದು, ಮತ್ತು ಶಿಕ್ಷಣದ ಕೊರತೆಯೂ ಇತ್ತು ಸರ್. ಈಗೇನಾಗಿದೆ ಸರ್ ಅಂತ ಕೇಳಿದರೆ, ನಮ್ಮ ಸ್ವತಂತ್ರ ಭಾರತದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಕಾನೂನುಗಳು, ಸಂವಿಧಾನ ಇದೆ, ನಿಯಮಗಳಿದೆ. ಇದರಿಂದ ನಮ್ಮ ಭಾರತದಲ್ಲಿ ಅಥವಾ ನಮ್ಮ ಸುತ್ತಮುತ್ತಲಿನ ಗ್ರಾಮೀಣ ಮಟ್ಟದಲ್ಲಿರುವಂತಹ ಒಂದು ಮಕ್ಕಳೇನಿದೆ ಸರ್, ಬಡ ಮಕ್ಕಳನ್ನ ಹೊರಗಡೆ ತರಬೇಕು ಅಂತ ಯಾವುದೇ ಒಂದು ಗಾರೆ ಕೆಲಸ ಆಗಲಿ
ಕಟ್ಟಡ ಕೆಲಸ ಆಗಲಿ, ಎಲ್ಲೇ ಹೋದರೂ ಬಾಲಕಾರ್ಮಿಕರನ್ನು ತಗೋಬಾರ್ದು ಅಂತ ಐತಿ. ಎಲ್ಲೇ ಹೋದರು ಅವ್ರಿಗೆ ಏನು ಮಾಡಬೇಕು, ಸ್ಕೂಲಿಗೆ ಕಳಿಸ್ಬೇಕು. ಅವರು ಕೆಲಸ ಮಾಡಬಾರ್ದು. 14 ವರ್ಷದೊಳಗೆ ಇರೋರಿಗೂ 14 ವರ್ಷ ಇರಬೇಕು ಅನಿಸ್ತದೆ. 14 ವರ್ಷದ ಒಳಗಿರೋರಿಗೆಲ್ಲ ಸ್ಕೂಲಿಗೆ ಕಳಿಸ್ಬೇಕು. ಬಾಲಕಾರ್ಮಿಕರನ್ನು ತಗೋಬಾರ್ದು. ಆದ್ರೂ ಅಲ್ಲಿ ಇಲ್ಲಿ ಕೆಟ್ಟೋದಕ್ಕೆ ಸರ್ಕಾರನೇ ಕ್ರಮ ಅವ್ರಿಗೆ ಎಜುಕೇಷನ್ ಸಿಗಲ್ಲ. ಈಗ ಮಕ್ಕಳೇ ಅವ್ರಿಗೆ ಎಜುಕೇಷನ್ ಇದ್ರೆ ಮುಂದೇನಾದರೂ ಒಂದು ಇದಕ್ಕೆ ಅವಕಾಶ ಸಿಗುತ್ತೆ ಸರ್. ಅವರಿಗೆ ಎಲ್ಲ ಇವಾಗ ಯಾರಾದರೂ ಕಷ್ಟ ಇದ್ದೇ ಇರುತ್ತೆ ಸರ್. ಏನಾದರೂ ಸಮಸ್ಯೆ ಇರುತ್ತೆ, ತಂದೆ ತಾಯಿ ಇರಲ್ಲ, ಅವರೇ ಕೂಲಿ ಮಾಡ್ಕೊಂಡು ಊಟ ಮಾಡಬೇಕಾಗಿರುತ್ತೆ 3 ವರ್ಷ. ಅವರು ಅದಕ್ಕೋಸ್ಕರ ಎಷ್ಟಾದರೂ ಕೊಡಲಿ ಅವರು ಅಂತ ಹೇಳಿ ಕೆಲ್ಸಕ್ಕೆ ಹೋಗ್ತಾರೆ ಸರ್. ತಂದೆ ತಾಯಿ ಇಲ್ಲಿದ್ದು ಸ್ಕೂಲಿಗೆ ಹೋಗ್ಬೇಕು, ಅವ್ರಿಗೆ ಅದು ಗೊತ್ತಿರಲ್ಲ. ಬಟ್ ಕೆಲ್ಸಕ್ಕೆ ಹೋಗ್ಬೇಕು, ದೊಡ್ಡವರಲ್ಲಿ ಇಷ್ಟು ಬೇಕು ಅಂತ ಹೇಳಿ ಅಮೌಂಟ್ ತಗೊಳ್ತಾರೆ. ಚಿಕ್ಕವ್ರಿಗೆ ಗೊತ್ತಾಗಲ್ಲ, ಅವ್ರು ಎಷ್ಟು ಹೇಳ್ತಾರೆ ಅಷ್ಟೇನೆ. ಏನೇನು ಸಿಗಬೇಕು, ಶಿಕ್ಷಣ ಮೇಯ್ನ್ ಸಿಗಬೇಕಾಗಿರುತ್ತೆ. ಶಿಕ್ಷಣ ಅಲ್ವಾ, ಶಿಕ್ಷಣ ಸಿಗಲ್ಲ, ಆರೋಗ್ಯ ಸಮಸ್ಯೆ ಕಾಡುತ್ತೆ, ಅದೆಲ್ಲ ಮುಕ್ತ ಆಗಬೇಕು ಮಕ್ಕಳಿಗೆ. ಎಲ್ಲರೂ ಕೈ ಜೋಡಿಸಿದ್ರೆ ಆಗುತ್ತೆ ಸರ್. ಈಗ ಒಬ್ಬರು ಇಬ್ಬರಿಂದ ಎಲ್ಲಿ ಸಾಧ್ಯ ಆಗುತ್ತೆ? ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಗೊತ್ತೇ ಇದೆ ನಿಮಗೆ. ಎಲ್ಲರೂ ಕೈ ಜೋಡಿಸಿದ್ರೆ ಹಾಗೆ ಆಗುತ್ತೆ. ಈಗ ಯಾಕೆ ಚಿಕ್ಕ ಮಕ್ಕಳನ್ನೇ ದುಡಿಸ್ಕೋತಾರೆ ಅಂದರೆ ಅವರು ಕಡಿಮೆ ದುಡಿಮೆಗೆ ಸಿಕ್ಬಿಡ್ತಾರೆ, ಕಡಿಮೆ ಕೂಲಿಗೆ ಒಪ್ಕೊಂಡ್ಬಿಡ್ತಾರೆ. ಈಗ ದೊಡ್ಡವರಾದರೆ ಇಲ್ಲ ನಮಗೆ ಅಷ್ಟು ಬೇಕು ಇಷ್ಟು ಬೇಕು ಅಂತಾರೆ. ಈ ಮಕ್ಕಳಾದರೆ ಕಡಿಮೆ ಕೂಲಿ ಇದ್ರೂ ಪರವಾಗಿಲ್ಲ ಅಂತ ಬಂದುಬಿಡ್ತಾರೆ. ನಮಗೇನು 3 ಹೊತ್ತು ಊಟ ಸಿಕ್ಕಿದ್ರೆ ಸಾಕು, ಒಂದು ಶೆಲ್ಟ್ರ್ ಸಿಕ್ಕಿದ್ರೆ ಸಾಕು ಅಂತ ಬಂದುಬಿಡ್ತಾರೆ ಸರ್. ಅವರಿಗೆ ಕೆಲವರು ತಂದೆ ತಾಯಿ ಬಲವಂತಕ್ಕೆ ಬರ್ತಾರೆ, ಕೆಲವರು ತಂದೆ ತಾಯಿ ಇಲ್ಲದೆ ಇರೋ ಮಕ್ಕಳು ಬರ್ತಾರೆ. ಈ ಥರ ಆಗಬಾರ್ದು. ಹೇಳೋರು ಕೇಳೋರು ಯಾರೂ ಇಲ್ಲ, ಜಾಸ್ತಿ ಕೆಲಸ ಕೊಟ್ಬಿಡ್ಬೋದು ಅಂತ ಅವಂಥ ಮಕ್ಕಳನ್ನೇ ಕಾರ್ಮಿಕರಾಗಿ ದುಡಿಸ್ಕೋತಾರೆ. ಅದಕ್ಕೆ ಸರ್ ಈಗ ಎಲ್ಲರೂ ಕೈ ಜೋಡಿಸ್ಬೇಕು ಸರ್. ಎಲ್ಲ ತಿಳಿದಿರೋರೇ ಕೆಲ್ಸಕ್ಕೆ ಇಟ್ಕೊಂಡಿರ್ತಾರೆ. ಈಗ ಹೋಟ್ಲಲ್ಲಿ ಎಲ್ಲರೂ ಬರ್ತಾ ಇರ್ತಾರೆ, ತಿಳಿವಳಿಕೆ ಇರೋರು, ವಿದ್ಯಾವಂತರೇ ಬರ್ತಾ ಇರ್ತಾರೆ. ಅವರೇ ಇಟ್ಕೊಂಡಿರ್ತಾರೆ, ನೋಡ್ತಾರೆ ಕಣ್ಣಿಂದ, ಏನೂ ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರು ಕೈ ಜೋಡಿಸಿದ್ರೆ ಆಗುತ್ತೆ ಸರ್. ಕೂಲಿ ಬಿಡಿಸಿ ಶಾಲೆಗೆ ಕಳುಹಿಸಿ, ಬೆಳೆಯ ವಯಸ್ಸು ಕಲಿಯುವ ವಯಸ್ಸು, ಶಿಕ್ಷಣವೇ ಶಕ್ತಿ, ಶಿಕ್ಷಣವೇ ನಮ್ಮ ಹಕ್ಕು. ಬಾಲ್ಯದಲ್ಲಿ ಕಮರಿದ ಜೀವ ಮತ್ತೊಂದು ಹರಳು. ಮಕ್ಕಳಿಗೆ ಬೇಕು ಆಟ ಪಾಠ, ಬೇಡ ಕಾರ್ಖಾನೆಗಳ ಕೆಲಸಗಳ ಕಾಟ. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಹತೆ SSLC PUC. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಕೂಡ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL. ಮೊಬೈಲ್ ನಂಬರ್ 9743103968.